ವಲಯ ಪತ್ರಕರ್ತರ ಸಮೂಹದ ಭಾಷಾ ಮತ್ತು ಮಾನವಿಕ ವಿಭಾಗ ಹಾಗೂ ಸುರತ್ಕಲ್ನ ಗೋವಿಂದ ದಾಸ್ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಆಶ್ರಯದಲ್ಲಿ ನನ್ನ ಕನಸಿನ ಪತ್ರಿಕೆ ಎಂಬ ಸಂವಾದ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸುರತ್ಕಲ್ನ ಗೋವಿಂದ ದಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಮುರಳೀಧರ ರಾವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂದಿನ ಪತ್ರಿಕೆಗಳು ಹೊಸತನಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದೆ ಎಂದು ಹೇಳಿದರು. ಪತ್ರಿಕೋದ್ಯಮ ಬೆಳೀತಾ ಇದೆ. ಅದು ಯಾವ ರೀತಿ ಮುಟ್ಟಬೇಕು, ಒಂದು ಮನಸ್ಸಿಗೆ ಅದನ್ನು ಎಳೆದುಕೊಳ್ಳುವಂತಹ ಶಕ್ತಿ ಈಗ, ಯಾಕಂದ್ರೆ ಎಲ್ಲಾ ವಿಷಯಗಳು ಬೆಳೀತಾ ಇದೆ, ವಿಜ್ಞಾನದ ಪ್ರಪಂಚ ಬೆಳೀತಾ ಇದೆ. ಆಗ ಮತ್ತೆ ಫಾಸ್ಟ್ ಲೈಫ್, ಈಗ ಈ ಬೆಳೆಯುವ ಒಂದು ವಿಷಯದಲ್ಲಿ ನಮ್ಮ ಈ ಪತ್ರಿಕೆಗಳು ಹೊಸ ರೀತಿಯಲ್ಲಿ ಹೊರಗೆ ಬರುವಂತಹ ಒಂದು ಆಲೋಚನೆಗಳನ್ನು ಈಗಾಗಲೇ ನೀವು ತುಂಬಾ ವಿಷಯಗಳಲ್ಲಿ ಮಾಡಿದ್ದೇವೆ. ಕೆಲವು ವಿಷಯಗಳನ್ನು ತಗೊಂಡು ನನ್ನ ವಿದ್ಯಾರ್ಥಿಗಳಿಗೆ ಸಹ ಹೇಳುವಂಥದ್ದು, ಇದೆಲ್ಲ ನಮ್ಮ ಮೊದಲು ಯಾವುದು ಹೊಸದಿದೆಯೋ ಅದು ಹೊಸದಿರಲಿ, ಆದರೆ ಹಳ ವಿಷಯವಾಗಿ ಬೇಸಿಕ್ ಆಗಿ ಅಂತ ರಿಕ್ವೈರ್ಮೆಂಟ್ ಇದ್ದೇ ಇರಬೇಕಾಗುತ್ತೆ. ನಂತರ ಸಂವಾದ ಕಾರ್ಯಕ್ರಮವನ್ನು ನಡೆಸಿ ಮಾತನಾಡಿದ ಸಾಹಿತಿ ಹಾಗೂ ಕನ್ನಡಪ್ರಭ ಪುರವಣಿ ಸಂಪಾದಕರಾದ ಜೋಕಿ ಅವರು, ಕನಸನ್ನ ರೂಪಿಸುವುದು ಸಮಾಜವಲ್ಲ, ಅದನ್ನ ನಾವೇ ಕಷ್ಟಪಟ್ಟು ಇಷ್ಟಪಟ್ಟು ಓದುವ ಪತ್ರಿಕೆ, ಕಾದಂಬರಿ ಹಾಗೂ ಸೀರಿಯಲ್ಗಳು ಕನಸನ್ನ ರೂಪಿಸಲು ದಾರಿ ಮಾಡಿಕೊಡುತ್ತಿದೆ ಎಂದು ಹೇಳಿದರು. ಒಂದು ಪತ್ರಿಕೆ ನಮ್ಮ ಕನಸುಗಳನ್ನ, ನನ್ನ ಕನಸಿನ ಪತ್ರಿಕೆಯನ್ನು ನನ್ನ ಕನಸನ್ನು ರೂಪಿಸುವಂತ ಪತ್ರಿಕೆ. ಕನಸು ಹಗಲಲ್ಲಿ ಬೀಳುವಂತ ಕನಸು, ಹಗಲಲ್ಲಿ ನಮ್ಮ ಮನಸ್ಸಲ್ಲಿ ಮೂಡುವಂತ ಕನಸು. ಆ ಕನಸನ್ನು ರೂಪಿಸುವುದು ಯಾರು ಅಂದರೆ ನಮ್ಮ ಸುತ್ತಲ ಸಮಾಜ ಅಲ್ಲ, ನಾವು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಓದುವಂಥ ಪತ್ರಿಕೆ, ನಾವು ಓದುವಂಥ ಕಾದಂಬರಿ, ನಾವು ನೋಡುವಂಥ ಸೀರಿಯಲ್ಗಳು ಎಲ್ಲ ಸೇರಿ ನಮ್ಗೆ ಗೊತ್ತಿಲ್ಲದಾಗೆ ನಮ್ಮಲ್ಲಿ ಒಂದು ಕನಸನ್ನು ಕಟ್ತಾ ಇದ್ದಾರೆ. ಆ ಕನಸು ನಮ್ಮಲ್ಲಿ ಕಟ್ಟಬೇಕಾದ್ರೆ, ಕೆನೆ ಕಟ್ಟಬೇಕಾದ್ರೆ, ಅದು ನಮ್ಮಲ್ಲಿ ತೆನೆ ಆಗಬೇಕಾದ್ರೆ ನಮ್ಮಲ್ಲಿ ನಮ್ಮ ಓದು ಅಥವಾ ನಮ್ಮ ಬಹಳ ಒಂದು ಸ್ಪಷ್ಟವಾದ ಕಲ್ಪನೆ ಇರಬೇಕು. ಆ ಸ್ಪಷ್ಟವಾದ ಕಲ್ಪನೆ ನಮ್ಮಲ್ಲಿ ಇರುವುದಿಲ್ಲ. ಯಾಕಂದರೆ ಅದು ಇರಬೇಕು ಅಂತ ಹೇಳಬೇಕಾದ್ರೆ ನಂಗೆ ಗೊತ್ತಿರಬೇಕು ನಾನು ಏನಾಗಬೇಕು. ನಿಮ್ಮಲ್ಲಿ ಜರ್ನಲಿಸಮ್ ಮಾಡ್ತಿದ್ದೀರಲ್ಲ, ಜರ್ನಲಿಸಮನ್ನು ಓದುವ ಹುಡುಗರಿಗೆ ನಾನು ಈ ಪತ್ರಿಕೆ ಸೇರ್ಕೋಬೇಕು, ಯಾಕಂದರೆ ಆ ಪತ್ರಿಕೆಯಲ್ಲಿ ಈ ಅಂಶಗಳು ಚೆನ್ನಾಗಿದೆ, ನನ್ನ ಮನಸ್ಸಲ್ಲಿ ಇರುವುದಕ್ಕೆ ಅದು ಪೂರಕವಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಸುವರ್ಣ ನ್ಯೂಸ್ ವೆಬ್ನ ಸಂಪಾದಕರಾದ ಎಸ್ಕೆ ಶ್ಯಾಮ್ ಸುಂದರ್ ಮಾತನಾಡಿ, ಪತ್ರಕರ್ತರು ಮುಖ್ಯವಾಗಿ ಬರವಣಿಗೆಯಲ್ಲಿ ಹೊಸತನವನ್ನ ತರಬೇಕು, ಯಾವ ವಿಷಯದ ಬಗ್ಗೆ ಬರೆಯುತ್ತೇವೆ ಎಂಬ ಅರಿವು ಇರಬೇಕು ಎಂದು ಹೇಳಿದರು. ಪತ್ರಿಕೆಗಳು ಮುಂದೆ ಬರುತ್ತೆ. ಪತ್ರಿಕೆ ಅಂದರೆ ಈಗ ಎಂಟೈರ್ ಮಾಧ್ಯಮವಾಗಿ ತಗೊಳ್ಬೇಕು, ಅದು ಟಿವಿ, ವಿಡಿಯೋ, ಇಂಟರ್ನೆಟ್ ಹೊಸಾಗಿದೆ. ಸೊ ಎಲ್ಲ ಒಟ್ಟಾರೆ ಮಾಧ್ಯಮ ಲೋಕ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ನಮ್ಮ ಪರ್ಟಿಕ್ಯುಲರ್ಲಿ ಉದ್ಯೋನ್ಮುಖ ವಿದ್ಯಾರ್ಥಿಗಳಿಗೆ ಅಲ್ಲೆಲ್ಲ ದುಷ್ಟರಿದ್ದಾರೆ, ಅಲ್ಲೆಲ್ಲ ಹೆಚ್ಚಾಗ್ತದೆ, ಆಮೇಲೆ ವಶೀವಾಹಿ ನಡೆಯುತ್ತೆ, ಮಾಲೀಕರು ಬಂದು ಬುದ್ಧಿಮತರು ಬಂದು ನಿಮ್ಮನ್ನು ನಾವು ಹೇಳಿ ಅಂತ ಬರೆಸ್ತಾರೆ. ಸೊ ನಮಗೆ ಸ್ವಾತಂತ್ರ್ಯ ಇಲ್ಲ. ಸೊ ಈ ಥರದ್ದು ಒಂದು ಪರಿಕಲ್ಪನೆ ಸುಮಾರು ಓಡ್ತಾ ಇದೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕಥೆಗಾರ ಹಾಗೂ ಕಲರ್ಸ್ ಚಾನೆಲ್ನ ಕಥಾ ವಿಭಾಗದ ಮುಖ್ಯಸ್ಥರಾದ ವಿಕಾಸ್ ನೇಗಿಲೋನಿ, ಬೆಂಗಳೂರಿನ ಸಾವಣ್ಣ ಪ್ರಕಾಶನದ ಪ್ರಕಾಶಕರಾದ ಜಮೀಲ್, ಮೂಲ್ಕಿ ವಲಯ ಪತ್ರಕರ್ತರ ಸಮೂಹದ ಕಾರ್ಯದರ್ಶಿ ನಿಶಾಂತ್ ಕೆಲೆಂಜೂರು, ಅಧ್ಯಕ್ಷ ಮಿಥುನ ಕೊಡೆತ್ತೂರು, ಕನ್ನಡಪ್ರಭ ಪತ್ರಿಕೆಯ ಪತ್ರಕರ್ತ ರಾಜೇಶ್ ಹಾಗೂ ಮಧುಸೂದನ್ ರಾವ್ ಇನ್ನಿತರರು ಹಾಜರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.